ಸೋರ್ಗಮ್, ಗ್ರೇಟ್ ಮಿಲೆಟ್, ಗಿನಿಯಾ ಕಾರ್ನ್, ಜೋವರ್, ಜೋಳ ಅತಿ ಹೆಚ್ಚು ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಪ್ರಪಂಚದ 20% ಜೋಳ ಯುಎಸ್ಎಯಲ್ಲಿ ಬೆಳೆಯುತ್ತದೆ. ಜಾಗತಿಕ ರಫ್ತು ಪ್ರಮಾಣದಲ್ಲಿ ಯುಎಸ್ಎ ಪಾಲು 18% ಇದೆ. ಮಾನವ ಆಹಾರ, ಪ್ರಾಣಿ ಆಹಾರ, ಕೈಗಾರಿಕಾ, ಪರಿಸರ ಸಮತೋಲನದ ಜೋಳ ಲೋಕದ 40 ದೇಶಗಳಲ್ಲಿ ಬೆಳೆಸುತ್ತಾರೆ. ವರ್ಷ 6 ಕೋಟಿ ಟನ್ ಜೋಳವನ್ನು ಬೆಳೆಯಲಾಗುತ್ತದೆ. ಮೊದಲ 10 ಜೋಳ ಬೆಳೆಗಾರ ದೇಶಗಳು ಮುಂದಿನಂತಿದೆ. ಯುಎಸ್ಎ 1 ಕೋಟಿ ಟನ್, ನೈಜೀರಿಯಾ 65 ಲಕ್ಷ ಟನ್, ಮೆಕ್ಸಿಕೋ 48 ಲಕ್ಷ ಟನ್, ಬ್ರೆಜಿಲ್ 45 ಲಕ್ಷ ಟನ್, ಇಥಿಯೋಪಿಯಾ 43 ಲಕ್ಷ ಟನ್, ಭಾರತ 40 ಲಕ್ಷ ಟನ್, ಸುಡಾನ್ 33 ಲಕ್ಷ ಟನ್, ಚೀನಾ 30 ಲಕ್ಷ ಟನ್, ಆಸ್ಟ್ರೇಲಿಯಾ 23 ಲಕ್ಷ ಟನ್, ಬರ್ಕಿನಾ ಫಾಸೋ 18 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Pull up the flicks and I take it on gear. Pull up the hands and I feel no fear. I dig it on. I sick a John. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.